ಮಂಗಳೂರು ಯೆನಪೋಯ ಪರಿಗಣಿತ ವಿಶ್ವವಿದ್ಯಾನಿಲಯದ ವತಿಯಿಂದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹರೇಕಳ ಹಾಜಬ್ಬ ಹಾಗೂ ಇನ್ಸ್ಪೈರೇಷನಲ್ ಲೀಡರ್ಶಿಪ್ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಸಿಪಿ ಹಬೀಬ್ ರಹಮಾನ್ ಅವರ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಯೆನಪೋಯ ವಿಶ್ವವಿದ್ಯಾನಿಲಯದ ಅಬ್ದುಲ್ಲಾ ಕುನ್ನಿ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪ್ರಾಮಾಣಿಕತೆಯೊಂದಿಗೆ ನಿಸ್ವಾರ್ಥವಾಗಿ ಸಮಾಜಕ್ಕೆ ಕೊಡುಗೆ ನೀಡಿದರೆ ಒಂದಲ್ಲ ಒಂದು ದಿನ ಅವರನ್ನು ಇಡೀ ಸಮಾಜವೇ ಗುರುತಿಸುತ್ತದೆ. ಇದಕ್ಕೆ ಅಕ್ಷರ ಸಂತ ಹರೇಕಳ ಹಜಬ ಹಾಗೂ ಹಬೀಬ್ ರೆಹಮಾನ್ ಅವರೇ ಸಾಕ್ಷಿಯಾಗಿದ್ದಾರೆ. ಇವರಿಬ್ಬರು ಸಲ್ಲಿಸಿದ ಸೇವೆ ಇಡೀ ಸಮಾಜಕ್ಕೆ ಮಾದರಿಯಾಗಿದೆ ಎಂದು ಅವರು ಹೇಳಿದರು. The orange seller, who is known as the saint of letters, is being honored with the prestigious Padma Shri Award 2020. As a person who himself never had the opportunity of a formal education, as a hard-working food vendor, he devoted nearly 20 years of his life and his life's earning towards educating children in his village. He is indeed epitome of selflessness, sacrifice and service to the humanity. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಹರೇಕಳ ಹಜಬ ಅವರು, ಈ ಬಡ ವ್ಯಕ್ತಿಯನ್ನು ಯೆನಪೋಯ ಸಂಸ್ಥೆ ಸನ್ಮಾನಿಸಿ ಗೌರವಿಸುವುದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. 2009ರಲ್ಲಿ ಹರೇಕಳದ ಶಾಲೆಗೆ ಕಂಪ್ಯೂಟರ್ ಜೊತೆಗೆ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಶಿಕ್ಷಣ ಒದಗಿಸಿದ ಮಹಾ ಕೊಡುಗೆಯನ್ನು ಯೆನಪೋಯ ಸಂಸ್ಥೆ ನೀಡಿ ವಿದ್ಯಾರ್ಥಿಗಳಿಗೆ ಸಹಕಾರ ನೀಡಿದೆ. ಅಲ್ಲದೆ ಇಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆಯುತ್ತಿರುವ ಎಲ್ಲರೂ ಸಮಾಜಕ್ಕೆ ಬಡವರಿಗೆ ಕೊಡುಗೆ ನೀಡುವಂತಾಗಲಿ ಹಾಗೂ ಸಂಸ್ಥೆಗೆ ಇನ್ನಷ್ಟು ಕೀರ್ತಿ ಬರಲಿ ಎಂದು ಹೇಳಿದರು. ಬಡತನದಲ್ಲಿ ಹುಟ್ಟಿದವನು, ಹರೇಕಳ ಒಟ್ಟಿಗೆ ಇಲ್ಲದ ಬೀದಿಯಲ್ಲಿ ಕಿಟ್ಲಾಣೆ ವ್ಯಾಪಾರ ಮಾಡಿ ಇರುವವನು ಮನುಷ್ಯ. ಈ ಸಂದರ್ಭದಲ್ಲಿ ಕರ್ನಾಟಕ ಎತ್ತರದ ಮಹಮ್ಮದ್ ಕುಂಜಿ ಹಾಜಿ ಅವರಿಗೆ ಮತ್ತು ಅದೆಲ್ಲ ಕುಂಜಿ ಹಾಜಿ ನಾನು ಶರಣಾಗಿದೆ. ಯಾಕೆಂದರೆ ನಾನೊಬ್ಬ ಆರೋಗ್ಯ ಇಲ್ಲದ ಒಟ್ಟಿಗೆ ಇಲ್ಲದ ಮನುಷ್ಯ, ಬೀದಿಯಲ್ಲಿ ಓಡಾಡೋ ಮನುಷ್ಯ. ಈ ನನ್ನನ್ನು ಕಂಡು ಶ್ರೀಮಂತ ದೇಶದ ಏರಿಯಾದ ಮಂಗಳೂರು ಜಿಲ್ಲೆಯಲ್ಲಿ ಈ ನನ್ನ ಬಡತನವನ್ನು ಕಂಡು ನನಗೆ ಕೊಟ್ಟ ಕೊಡುಗೆ ಅಪಾರ ಜನರ ಮುಂದೆ. ಅದರ ಜೊತೆಯಲ್ಲಿ ಇವತ್ತು ಇವರೆಲ್ಲ ಮಂದಿಯೇ ನನಗೆ ಕರ್ನಾಟಕ ಭಾರತ ದೇಶದ ಒಬ್ಬ ಬಡವರಿಗೆ ಪದ್ಮಶ್ರೀ ಅದರ ಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಈ ಶ್ರೀಮಂತದಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಒಂದೇ ಇಷ್ಟಪಡ್ತೇನೆ. ಆದರೆ ಅದನ್ನು ಕಂಡು ಪರಿಶೋಧನೆ ಕಣ್ಣಾರ ಕಂಡು ಗೌರವ ಸ್ವೀಕರಿಸಿ ಮಾತನಾಡಿದ ಇಸ್ಲಾಮಿಕ್ ಅಕಾಡೆಮಿಕ್ ಎಜುಕೇಷನ್ನ ಟ್ರಸ್ಟಿ ಡಾಕ್ಟರ್ ಸಿಪಿ ಹಬೀಬ್ ರಹಮಾನ್ ಮಾತನಾಡಿ, ಭಾರತ ಸರ್ಕಾರವು ಹರೇಕಳ ಹಜಬಾರಂತಹ ಸಾಮಾನ್ಯ ವ್ಯಕ್ತಿಯನ್ನ ಗುರುತಿಸುವುದು ಹೆಮ್ಮೆಯ ವಿಚಾರವಾಗಿದೆ. ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ನಾವು ಕೊಡುಗೆ ನೀಡುವಂತಾಗಬೇಕು. ಯೆನಪೋಯ ಸಂಸ್ಥೆಯು ವೈದ್ಯಕೀಯ ಸೇವೆಯೊಂದಿಗೆ ಹಲವಾರು ಸಮಾಜಮುಖಿ ಯೋಜನೆಯ ಮೂಲಕ ಗುರುತಿಸಿಕೊಂಡಿದೆ ಎಂದರು. Modern medicine has 3 segments: diagnosis, emergency management and elective therapy like surgical and other procedures. Among this, we chose emergency management, the most beneficial, that will serve to save life. We fully focus on it and we still remain at the efficient center for emergency management. Recently, we have been awarded by the World Confederation of Business, popularly known as WorldCom, for our leadership in thinking of innovative healthcare. I shared my view need of our health of the planet more than individual and community health, which you are all used to that. And this is what I would like to convey to you on this occasion, the health of the planet. ಕಾರ್ಯಕ್ರಮದಲ್ಲಿ ಯೆನಪೋಯ ವಿಶ್ವವಿದ್ಯಾನಿಲಯ ಕುಲಪತಿ ಡಾಕ್ಟರ್ ಎಂ ವಿಜಯಕುಮಾರ್, ಯೆನಪೋಯ ಗ್ರೂಪ್ ಚೇರ್ಮನ್ ಮಹಮ್ಮದ್ ಕುನ್ನಿ, ಹಣಕಾಸು ಅಧಿಕಾರಿ ಮಹಮ್ಮದ್ ಬಾಬು, ಕುಲಸಚಿವ ಗಂಗಾಧರ ಸೋಮಯಾಚಿ, ಡಾಕ್ಟರ್ ನಂದೀಶ್, ಡಾಕ್ಟರ್ ರೋಶಿನಿ, ಮಲ್ಲಿಕಾ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ಉಳ್ಳಾಲ.